ಇವಾಗ ಈವ್ನಿಂಗ್ ಎಷ್ಟು ಟೈಮ್ ಆಗಿದೆ? 6:15 ಆಗಿದೆ. ನಾನು ಮತ್ತೆ ನಿತೇಶ್ ಹಾಗೆ ಉಷಾ ಕೈಲಿದ್ದೆ. ಓಕೆ. ಸೊ 3 ಜನ ಕುಂದಾಪುರಕ್ಕೆ ಹೋಗ್ತಾ ಇದ್ದೇವೆ. ಕುಂದಾಪುರಕ್ಕೆ ಹೋಗೋದ್ರಿಂದ ಇವತ್ತು ಕುಂದಾಪುರ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡುವ ಅಂದೇಳಿ ಎಣಿಸ್ಕೊಂಡಿದ್ದಿ. ಈಗ ಎಂತಂದೇಳಿ ಗೊತ್ತಿಲ್ಲ. ಕೋಟೇಶ್ವರ ದಾಟಿ ಈಗ ಕುಂದಾಪುರ ಹತ್ರ ಬಂದಿತ್ತೆ. ಎಲ್ಲಿಗೆ ಹೋಗ್ಬೋದು, ಎಂತ ಮಾಡುದಂದೇಳಿ ಪ್ಲಾನ್ ಇಲ್ಲ. ಕುಂದಾಪುರಕ್ಕೆ ಹೋಗಿ ಕಾಂಬ ಎಂತ ಮಾಡುದಂದೇಳಿ. ಕುಂದಾಪುರ ಫ್ಲೈಓವರ್ ಬಗ್ಗೆ ಮಸ್ತ್ ಜೋಕ್ ಮಾಡ್ತಿದ್ದೀರಿ. ಇನ್ನು ಕಟ್ಟಿ ಇಲ್ಲ ಅಂದಳಿ. ಈಗೆಲ್ಲ ಈಗ ಆದ್ದೇ ಗೊತ್ತಾಗ್ಲಿಲ್ಲ ಕಾಣೆ. ಇದು ನಮ್ ಫೇಮಸ್ ಬಂಡೇಸ್ಕಸ್ ಕಾಲೇಜ್ ಅಲ್ದಾನ? ಉಷಕನ್ ಕಾಲೇಜ್ ಇದು. ಇದು ಕುಂದಾಪುರ ಫ್ಲೈಓವರ್ ಸುಮಾರು ವರ್ಷದಿಂದ ಐಲಿಲ್ಲಲ್ಲ, ಇವಾಗ ಲೈಕ್ ಮಾಡ್ಯಾರ ಕುಂದಾಪುರ ಫ್ಲೈಓವರ್. ಇದು ಆಯ್ತು. ಸಿಕ್ಕಾಪಟ್ಟೆ ಬಿಸಿ ರೋಡ್ ಮಾತ್ರ ಇದು ಕುಂದಾಪುರದ್ದು. ಮೈನ್ ಈ ಟವರ್ ಹೆಸರು ಅಂತ, ಆ ಟವರ್ ಹೆಸರು ನಂಗೆ ನೆನ್ಪೋಯ್ತು. JK ಟವರ್ ಅಲ್ಲ? ಅಲ್ಲಿ ನಿಮ್ಗೆ ಕಾಣಿಸ್ತಿರುವಂಥ JK ಟವರ್ ಕುಂದಾಪುರದ ಫೇಮಸ್. ಮತ್ತೆ ಇದು ಮೇನ್ ಜಂಕ್ಷನ್. ಆಚೆ ಸೈಡ್ ರೈಟ್ ಸೈಡ್ ಆಚೆಗೆ ಕೊಲ್ಲೂರಿಗೆಲ್ಲ ಬಸ್ ಹೋಗುತ್ತೆ. ಮಾರಣಕಟ್ಟೆ ಕೊಲ್ಲೂರಿಗೆ ಇಲ್ಲಿ ಎಲ್ಲ ಬಸ್ ಹೋಗ್ತಾ ಉಂಟು. ಇದು ಫ್ರೂಟ್ ಸ್ಟಾಲ್ ಲೈಕ್ ಇಟ್ ಫಾಸ್ಟ್ ಸ್ಪೀಡ್ ಇಟ್ ಲೈಕ್ ನರ್ಸರಿ ಎಲ್ಲ ಹೂವಿನ ಗಿಡ ಮನೆ ನೋಡಿದ್ರೆ ನಡ್ಲಕ್ಕ ಕಲರ್ ಹೂ ಗಳೆಲ್ಲ ಕಾಣಿ ಎಷ್ಟು ಫೇಮಸ್ ಅಲ್ಲ. ಯಾವುದಾದ್ರು ಹೋಟ್ಲು? ಮಹಾಲಕ್ಷ್ಮಿ ಕೆಫೆ, ಹೋಟೆಲ್ ಸ್ವಾದಿಸ್ಟ್, ರೋಡ್ ಸೈಡ್. ಸರ್ ನಮಸ್ತೆ. ಕುಂದಾಪುರ ಫಸ್ಟ್ ಟೈಮ್ ಬರ್ತಾ ಇರೋದಾ? ನೀವು ಕುಂದಾಪುರ ಪ್ಯಾಟಿಗೆ ಫಸ್ಟ್ ಬರ್ತಾ ಇಪ್ಪುದಾ? ಫಸ್ಟ್ ಬಂದದ 7ನೇ ಸತಿಯಾ? ದೇವಸ್ಥಾನಕ್ಕೆ ಹೋಗ್ಬೋದಾರಿ? ನಾನಿನ್ನು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಈ ವೇದಲ್ಲಿ. ಇಲ್ಲೊಂದು ಶಾಪಿಂಗ್ ಮಾಲ್ ಕಂಡಿದ್ದ. ಕಾಂಬ ಒಂಚೂರು ಒಳಗೆ ಹೋಗ್ಬತ್ತು. ಸುಮ್ಮನೆ ಕಣ್ ಬರತ್ತು. ಈಗ ಹೆಂಗಿತ್ತೆ ಅಂತ ಗೊತ್ತಿಲ್ಲ. ಕಾಂಬ ಬಾ. ತಿಂಡಿ ಎಲ್ಲ ತಗೊಂಬಿಟ್ಟಿಲ್ಯಾ? ಚಾಕ್ಲೇಟ್, ಬಿಸ್ಕಿಟ್ ಇವೆಲ್ಲ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಇಟ್ಕೊಂಡಿವ್ರಿ. ಹೆಂಗಿತ್ತು ಗೊತ್ತಿಲ್ಲ. ಇದೇ ಟೈಪ್ ಇದಲ್ಲ. ಇದೊಂದು ಚಲೋ ಆಯ್ಕಿತ್ತಮ್ಮ ಇತ್ತಾಗೆ. ಸಿಂಗಲ್ ಪೀಸ್. ಕುರ್ತೀಸ್ ಎಲ್ಲ ಇತ್ತಲ್ಲ, ಕುರ್ತೀಸ್. ಸುಮಾರು ದೊಡ್ಡ ಅಂಗಡಿ. ತುಂಬ ಡ್ರೆಸ್ ಎಲ್ಲ ಇಟ್ಕೊಂಡಿರಿ. ಸಾಫ್ಟ್ ಇತ್ತಲ್ಲ. ಬೇಕಾ? ಶಾಪಿಂಗ್ ಮಾಡೋಕ್ಕಿತ್ತ? ಎಂತ ತಕೊಂಡ್ರಿ? ತಕೊಂಡದ್ ನಾನಾ? ಎಲ್ಲಿಂದ? ಈಗಷ್ಟೇ ನಾವೀಗ ಶಾಪಿಂಗ್ ಮಾಲಿಂದ ಹೊರಗಡೆ ಬಂದ್ವಿ. ನಾನೇನು ಶಾಪಿಂಗ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ಯಾಂಡಲ್ಸ್ ಚೆನ್ನಾಗಿತ್ತು, ಹಾಗೆ ಶಾಪಿಂಗ್ ಮಾಡಿದೆ. ಹಾಗೆ ಈಗ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗ್ತಾ ಇದ್ದೇವೆ. ರಸಾಯನ ತಿನ್ನೋಣ ಅಂತೇಳಿ. ಫೇಮಸ್ ಪ್ರಭು ಐಸ್ ಕ್ರೀಮ್ ಪಾರ್ಲರ್ ಕುಂದಾಪುರದಲ್ಲಿ ತುಂಬ ಫೇಮಸ್. ಹಾಗೆ ಒಳಗಡೆ ಈಗ ಹೋಗಿ ಬರ್ತೇವೆ.
wait. ತೊಂದರೆ ಇಲ್ಲ. ಇದೆಂತ ಮೆನು ಅಲ್ಲಿ ಯಾಕೆ ತಗೊಳ್ತೀರಿ? ಇಷ್ಟೇನು ಎಂತೆಲ್ಲ ಆರ್ಡರ್ ಮಾಡಿರಿ? 2 ಉಪ್ಪುಕರಿ, 2 ಉಪ್ಪುಕರಿ ಮತ್ತೆ 3 ರಸಾಯನ. 3 ರಸಾಯನ. 4 ಜನ ಇತ್ತು. 3 ರಸಾಯನ. ನಿತೇಶ್ ತಗೊಂಡ್ಲಿಲ್ಲ. ನಾ ತಗೊಂಡಿದೆ. ಕೊಡುದಿಲ್ಲ. ಕಾಂಬ ಟೇಸ್ಟ್ ಆಗಿತ್ತು ಅಂದೇಳಿ ಹೇಳ್ತಿ ಕಡೆ ಕುಡ್ದಾರ ಮೇಲೆ. ನಮ್ದು ಆರ್ಡರ್ ಮಾಡಿದ್ದೀಗ ಬನಾನಾ ರಸಾಯನ ರೆಡಿ, ಉಪ್ಪುಕರಿ ಕೂಡ ರೆಡಿ, 2 ಪ್ಲೇಟ್ ಉಪ್ಪುಕರಿ ರೆಡಿ. ನಮ್ಮ ಆರ್ಡರ್ ಜ್ಯೂಸ್ ಈಗ ರಸಾಯನ ಸ್ಟಾರ್ಟ್. ಹೇಗಿತ್ತು ನಿನ್ನ ಕಾಲೇಜ್ ಮೆಮೊರೀಸ್? ಶಿಕ್ಷಕ ಕಾಲೇಜಿಗೆ ಹೋಗ್ಬೇಕು ಇಲ್ಲೇ ಬರ್ತದಂತ ರಸಾಯನ ಕಾಲೇಜ್ ಮೆಮೊರೀಸ್, ಓಲ್ಡ್ ಮೆಮೊರಿ. ರಸಾಯನ ಮತ್ತೆ ಗಡ್ಬೇಡ ಲೈಕ್ ಇತ್ತಾ? ಆಗಡಕ್ಕೆ ಮಾಡೋದು ಲೈಕ್ ಇತ್ತು, ಈಗ ಕೊಡೋದು ಲೈಕ್ ಇತ್ತಾ? ಲೈಕ್ ಇತ್ತಾ? ಸುಮ್ಮನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಲ್ಯಾಕ್ ಕರೆಂಟ್, ಚಾಕ್ಲೇಟ್, ನಿತೇಶ್ ಮತ್ತು ಚಾಕ್ಲೇಟ್ ಕಲರ್ ಅಂತ Prabhu ice cream parlor. How is it? Superb. Next ಬರ್ಬೋದಾ? ಅರಿತಾ? ಟೇಸ್ಟ್? ಖುಷಿಕಾ? ಟೇಸ್ಟ್? ಓಕೆ, ಪ್ರಭು ಐಸ್ ಕ್ರೀಮ್ ಪಾರ್ಲರಲ್ಲಿ ಈಗ ರಸಾಯನ ಮತ್ತು ಅಂತ ಐಸ್ ಕ್ರೀಮ್ ಹಾಗೆ ಚರ್ಮುರಿ ತಿಂದ್ಕೊಂಡು ಈಗ ಹೊರಗಡೆ ಬರ್ತಾ ಇದ್ದೇವೆ. ಲೈಕ್ ಆಯ್ತು ಮಾತ್ರ, ಟೇಸ್ಟ್ ಲೈಕ್ ಇತ್ತು. ಇನ್ನೊಂದ್ಸತಿ ಎಲ್ಲರೂ ಕುಂದಾಪುರಕ್ಕೆ ಬಂದರೆ ಬರ್ಲಕ್ಕಲ್ಲ. ನಾವೀಗಷ್ಟೇ ಪ್ರಭು ಐಸ್ ಕ್ರೀಮ್ ಪಾರ್ಲರಿಂದ ಹೊರಗಡೆ ಬಂದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ತುಂಬ ವರ್ಷದ ಹಳೆ ಇದಲ್ಲ. ಉಷಾಕಂದಂತೂ ಕಾಲೇಜ್ ಮೆಮೊರೀಸ್ ಲಾಯ್ಕ್ ಇದ್ದಿತ್ತು ಬಂದಿದ್ದಲ್ಲ. ಏನು ಕುಂದಾಪುರ ಕನ್ನಡ ಅಂದಲ್ಲಿ ಹೇಳಿ ಇವತ್ತೆಲ್ಲ ಮಿಕ್ಸ್ ಮಾಡಿ ಮಾತಾಡಿದೆ. ಎಂತ ಮಾಡುದು, ಎಲ್ಲ ಮಿಕ್ಸ್ ಪತ್ತಿಗೆ ಮಾತಾಡ್ಕತ್ತಲ್ಲ. ಹಾಗೆ ಈಗ ಮನೆ ಕಡೆ ಸಣ್ಣಕ್ಕೊಂದು ಶಾಪಿಂಗ್ ಮಾಡಿ ಎಲ್ಲ ಫುಲ್ ಬಾಯಿ ಎಲ್ಲ ಟಂಡ ಮಾಡಿ ಈಗ ಮನೆ ಬದಿಗೆ ಹೋಗ್ತಾ ಇತ್ತು. ಈಗ ಕುಂದಾಪುರ ಫ್ಲೈಓವರ್ ಈಗ ಪಾಸ್ ಆಗ್ತಾ ಇತ್ತು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡು ಅಂದೇಳಿ ಎಣಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಗೆ ಕುಂದಾಪುರ ಕನ್ನಡ ವಿಡಿಯೋ ಲೈಕ್ ಆಯ್ತು ಅಂದೇಳಿ ಎಣಿಸ್ಕೊಂಡಿದ್ದೆ. ಲೈಕರೇ ಎಂತ ಮಾಡುದು, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಅಲ್ಲ, ಕುಂದಾಪುರ ಕನ್ನಡದಲ್ಲಿ ಲೈಕ್ ಅಂತ ಹೇಳಿದ್ರೆ ಇಷ್ಟ ಆಯ್ತು ಅಂತ ಅರ್ಥ. ಓಕೆ, ಹಾ ಅಡ್ಡಿಲ್ಲ. ಹಂಗಾರೆ ನೆಕ್ಸ್ಟ್ ಸಿಗುವ. ಇಡ್ತಿ ಅಕ್ಕ. ಗುಡ್ ನೈಟ್.